ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಹಿಂದೂ ಪುರಾಣಗಳ ಪ್ರಕಾರ ಪ್ರತಿಯೊಂದು ದಿಕ್ಕುಗಳಿಗೂ ಒಬ್ಬ ಅಧಿಪತಿ ಇರುತ್ತಾರೆ. ಅವರನ್ನು ನಾವು ದಿಕ್ಪಾಲಕರು ಎನ್ನುತ್ತೇವೆ. 8 ದಿಕ್ಕುಗಳ ಅಧಿಪತಿಗಳನ್ನು ಒಟ್ಟಾಗಿ ಅಷ್ಟ ದಿಕ್ಪಾಲಕರು ಎಂದು ಕರೆಯುತ್ತೇವೆ. ಈ ಅಷ್ಟ ದಿಕ್ಪಾಲಕರು ಯಾರು ಎಂಬುದನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಉತ್ತರ ದಿಕ್ಕಿನ ಅಧಿಪತಿ ಕುಬೇರ, ದಕ್ಷಿಣ ದಿಕ್ಕಿಗೆ ಅಧಿಪತಿ ಯಮಧರ್ಮರಾಜ, ಪೂರ್ವ ದಿಕ್ಕಿನ ಅಧಿಪತಿ ಇಂದ್ರನಾಗಿದ್ದು ಪಶ್ಚಿಮ ದಿಕ್ಕಿನ ಅಧಿಪತಿ ವರುಣ, ಈಶಾನ್ಯ ದಿಕ್ಕಿಗೆ ಈಶಾನ ಅಧಿಪತಿಯಾದರೆ ಆಗ್ನೇಯ ದಿಕ್ಕಿಗೆ ಅಗ್ನಿ ಅಧಿಪತಿಯಾಗಿರುತ್ತಾನೆ, ವಾಯುವ್ಯ ದಿಕ್ಕಿನ ಅಧಿಪತಿ ವಾಯು ಹಾಗೂ ಕೊನೆಯದಾಗಿ ನೈಋತ್ಯ ದಿಕ್ಕಿಗೆ ನಿರತಿ ಅಧಿಪತಿಯಾಗಿರುತ್ತಾನೆ. ಈ ಮಾಹಿತಿ ಇಷ್ಟವಾದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಇನ್ನಷ್ಟು ಹೊಸ ಮಾಹಿತಿಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.